ವಿಟ್ಲ ಪಟ್ಟಣ ಪಂಚಾಯತ್ನಲ್ಲಿ ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕರು, ಕಂದಾಯ ನಿರೀಕ್ಷಕರು, ಎಂಜಿನಿಯರ್ಗಳು ಇಲ್ಲದೆ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಪರದಾಡುವ ಪರಿಸ್ಥಿತಿ ಬಂದಿದ್ದು, ಈ ಸಮಸ್ಯೆಯನ್ನ ಸರಿಪಡಿಸದಿದ್ದಲ್ಲಿ ಇದರ ವಿರುದ್ಧ ಕಾಂಗ್ರೆಸ್ ಹೋರಾಟ ನಡೆಸಲಿದೆ ಎಂದು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮನಾಥ ವಿಟ್ಲ ಹೇಳಿದರು. ಅವರು ವಿಟ್ಲದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿಟ್ಲ ಪಟ್ಟಣ ಪಂಚಾಯತ್ ಮೇಲ್ದರ್ಜೆಗೇರಿದ 6 ತಿಂಗಳಲ್ಲಿ ಮುಖ್ಯಾಧಿಕಾರಿ, ಆರೋಗ್ಯ ನಿರೀಕ್ಷಕರು, ಕಂದಾಯ ನಿರೀಕ್ಷಕರು, ಪ್ರಭಾರ ಅಭಿಯಂತರರು ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ವಿಟ್ಲದ ಆಡಳಿತ ವ್ಯವಸ್ಥೆ ತುಕ್ಕು ಹಿಡಿದಿದೆ. ವಿಟ್ಲ ನಾಗರಿಕರಿಗೆ ಪಟ್ಟಣ ಪಂಚಾಯತ್ನಲ್ಲಿ ಒಂದೇ ಒಂದು ಕೆಲಸವೂ ಆಗುತ್ತಿಲ್ಲ. ಮುಖ್ಯಾಧಿಕಾರಿಯನ್ನ ಹೊರತುಪಡಿಸಿ ಬೇರೆಲ್ಲರೂ ವಾರದ 2 ದಿನಗಳಿಗೆ ನಿಯೋಜಿಸಲ್ಪಟ್ಟಿದ್ರು. ಈಗ ಮುಖ್ಯಾಧಿಕಾರಿಯು ವರ್ಗಾವಣೆಯಾಗಿ ಎಲ್ಲ ಅಧಿಕಾರಿಗಳು ನಿಯೋಜನೆಯಲ್ಲೇ ಇರುವುದು ನಾಗರಿಕರ ಅಲೆದಾಟವನ್ನ ಹೆಚ್ಚಿಸಿದೆ. ವಿಟ್ಲ ವಿಧಾನಸಭಾ ಕ್ಷೇತ್ರ ಹೋದ ಬಳಿಕ ವಿಟ್ಲ ನಿರ್ಲಕ್ಷ್ಯಕ್ಕೊಳಗಾಗುತ್ತಿದೆ ಎಂದು ಆರೋಪಿಸಿದ್ರು. ಒಂದು 6 ತಿಂಗಳಲ್ಲಿ ವಿಟ್ಲದಲ್ಲಿ ಹೇಗಿತ್ತು ಆಫೀಸ್, ಒಬ್ಬರು ಮುಖ್ಯಾಧಿಕಾರಿಗಳು ಪರ್ಮನೆಂಟ್ ಆಗಿ, ಒಬ್ಬರು ಕಂದಾಯ ನಿರೀಕ್ಷಕರು ಇಲ್ಲಿ ಪರ್ಮನೆಂಟ್ ಆಗಿ, ಒಬ್ಬರು ಆರೋಗ್ಯ ನಿರೀಕ್ಷಕರು ರಾಜಶೇಖರ್ ಅಂತ ಅವರು ಪರ್ಮನೆಂಟ್ ಆಗಿ, ಒಬ್ಬರು ಮಾತ್ರ ಇಂಜಿನಿಯರ್ ಮಾತ್ರ ಇಲ್ಲಿ ನಿಯೋಜಿಸಲ್ಪಟ್ಟವರು ಇದ್ದರು. ಎಷ್ಟು ಚೆನ್ನಾಗಿ ಆಫೀಸ್ನಲ್ಲಿ ಕೆಲಸಗಳು ನಡೀತಿತ್ತು, ಆ ವ್ಯವಸ್ಥೆಗಳು ಅದಂದರೆ ಆ ವಾಸ್ತು ನಮ್ಮದು ಕಾಂಗ್ರೆಸ್ ಸರ್ಕಾರ ಇತ್ತು, ಕಾಂಗ್ರೆಸ್ MLA ಇತ್ತು. ಆ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥಿತವಾಗಿ, ಅಂದರೆ ಈ ಪಟ್ಟಣ ಪಂಚಾಯತ್ ಎನ್ನುವುದು ನೇರ ಸರ್ಕಾರ, ಇದಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಯವರು ಹೊಣೆ ಇದ್ದಾರೆ. ನಂತರ ನೇರ ಸರ್ಕಾರ ಅಂದರೆ ಇಲ್ಲಿ ಈ ಸ್ಥಳೀಯ ಶಾಸಕರಿಗೆ ಇದರ ಜವಾಬ್ದಾರಿ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಒಬ್ಬರೇ ಒಬ್ಬರು ನಮ್ಮ ಆಫೀಸ್ನಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿಲ್ಲ, ಎಲ್ಲ ನಿಯೋಜಿಸಲ್ಪಟ್ಟವರು. ಯಾವಾಗ ಬರುವುದು? ಇವತ್ತು ಹೇಳ್ತಾರೆ ಮಂಗಳವಾರ ಬರುವುದು, ಶುಕ್ರವಾರ ನಾವು ಬರ್ತೇವೆ ಅಂತ. ಆ ದಿವಸ ಬರಲಿಕ್ಕೆ ಇಲ್ಲ. ಯಾವಾಗ ಅವ್ರು ಬರ್ತಾರೆ ಅಂತ ಇಲ್ಲಿ ನಾವು ವಾರದಲ್ಲಿ 7 ದಿವಸ ಕಾದುಕೊಂಡು, ವಾರದಲ್ಲಿ 7 ದಿವಸ ನಾವು ಕಾದು, ಯಾರು ಇಲ್ಲಿಯ ನಾಗರಿಕರು ಕಾದು ನಿಲ್ಬೇಕು. ಯಾವಾಗ ಬರ್ತಾರೆ, ಇವತ್ತು ಬರ್ತಾರ, ನಾಳೆ ಬರ್ತಾರ, ಇನ್ನೊಂಥ ಒಂದು ಪರಿಸ್ಥಿತಿ. ಈ ಗಂಭೀರ ಪರಿಸ್ಥಿತಿ ಇನ್ನೂ ಒಂದು ವಿಚಾರ. ಮತ್ತೆ ಕಳೆದ 5 ವರ್ಷದಲ್ಲಿ ಬಿಜೆಪಿ ಆಡಳಿತ ಸಿಕ್ತು. ಅದರ ನಂತರ ಬಿಜೆಪಿ ಆಡಳಿತ ಬಂತು. ನಮ್ಮ ಇದರಲ್ಲಿ ಶಾಸಕರು ಬದಲಾದ ನಂತರ ಇದಕ್ಕೆ ಒಂದು ವ್ಯವಸ್ಥೆ, ಇದಕ್ಕೆ ತಲೆ ಹಾಕಲಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಎಲ್ಲ ವಿಚಾರದಲ್ಲೂ ಈಗ ಇಲ್ಲಿ ಒಂದು ಕಸ ವಿಲೇವಾರಿ ಘಟಕ ಅಂತ, ಈ ಕಸ ವಿಲೇವಾರಿ ಘಟಕಕ್ಕೆ ಸುಮಾರು 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 5 ಕೋಟಿ ಡೆವಲಪ್ಮೆಂಟ್ ಅಂತೇಳಿ ಖರ್ಚಾಗಿದೆ. ಆದರೆ ಕಸ ವಿಲೇವಾರಿಯ ಬಗ್ಗೆ ಒಂದು ಚೂರು ಬೆಳವಣಿಗೆ ಆಗಲಿಲ್ಲ. ಈ ಸಂದರ್ಭದಲ್ಲಿ ಪಂಚಾಯತ್ನ ಸದಸ್ಯ VKM ಅಶ್ರಫ್, ಪದ್ಮ ಪೂಜಾರಿ, ಅಬ್ದುಲ್ ರಹಿಮಾನ್, ಹಸೈನರ್ ನೆಲ್ಲಿಗುಡ್ಡೆ, ಲತಾ ಬೇಣೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.